ಸೋಮೇಶ್ವರ ಪುರಸಭೆತ ಮುತಾಲಿಕೆಡು ವಾರ್ಡ್ ಮಟ್ಟದ ಕಾರ್ಯಪಡೆ ತಕ್ಕಲಿಗೆ ಮಾಹಿತಿ ಜಾಗೃತಿನ ಕೊರ್ಪಿನ ಸಭೆ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ಶುಕ್ರವಾರ ಕಾಂಡೆ ನಡಪಾಯಿರು. ಹೋಮ್ ಐಸೋಲೇಷನ್ ಇರುವಂಥ ಮನೆಯಲ್ಲಿ ಅವರಿಗೆ ಏನಾದರೂ ವಿಶೇಷವಾಗಿ ಹೋಮ್ ಐಸೋಲೇಷನ್ ಅಂದರೆ ಆ ಮನೆಯನ್ನೇ ನಾವು ವ್ಯವಸ್ಥೆ ಬೇಕಿದ್ರೆ ಆಹಾರದ ವ್ಯವಸ್ಥೆ ಆಗಲಿ, ಹಾಲಿನ ವ್ಯವಸ್ಥೆ ಆಗಲಿ, ಏನೇ ಒಂದು ವ್ಯವಸ್ಥೆ ಆಗಲಿ ನಾವು ತಮ್ಮ ವಾರ್ಡಿನ ಜನಪ್ರತಿನಿಧಿಗಳಿಗೆ ತಿಳಿಸಿ ಅವರಿಗೆ ಇನ್ನೊಂದು ಇವತ್ತು ಸಭೆಯ ನಡವಳಿಕೆಯನ್ನು ನಾವು ಕಳಿಸ್ಕೊಡ್ಬೇಕಾಗಿರುವ ಒಟ್ಟು ಪಾಸಿಟಿವ್ ಕೇಸಸ್ ಎಷ್ಟು, ಅದರಲ್ಲಿ ಪ್ರಾಥಮಿಕ ಹಂತದಲ್ಲಿರುವವರ ಸಂಪರ್ಕದಲ್ಲಿರುವವರದ್ದು, ಎರಡನೇ ಸಂಪರ್ಕದಲ್ಲಿರುವವರಂಥದ್ದು, ಪ್ರಾಥಮಿಕ ಸಂಪರ್ಕವಿದ್ದಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸಲು ಹಾಕಿದೆ. ಕೋವಿಡ್-19 ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಅವೇತೋ ಕ್ರಮಗಳನ್ನು ಸೂಚಿಸಾದರು. ಇಂದತ ಅಂಗವಾದ ಪ್ರತಿ ವಾರ್ಡ್ ಮಟ್ಟದ ಸಭೆ ನಡಪಾದು ಕೋವಿಡ್-19 ಮಾಹಿತಿ ಜಾಗೃತಿ ಕಾರ್ಯಕ್ರಮ ನಡಪಾಯರೆ ಜಿಲ್ಲಾಧಿಕಾರಿಗಳ ಸೂಚನೆ ಕೊಡ್ತೇವೆ. ಇನಿ ಕುಂಪಲ ಪರಿಸರದ ವಾರ್ಡ್ ಮಟ್ಟದ ಸಭೆಯನ್ನು ಅಟ್ಟಣೆ ಮಲ್ತದ ಪಂಡದು ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ತಿಳಿಪಾದರು. ರೀತಿಯಲ್ಲಿ ಮಾಡಬಹುದು ಅಂತ ಹೇಳುವ ಬಗ್ಗೆ ಸರ್ಕಾರ ಈಗಾಗಲೇ ಅನೇಕ ಮಾರ್ಗಸೂಚಿಗಳನ್ನು ತಂದಿದೆ. ಅದರಂತೆ ಇವತ್ತು ವಾರ್ಡ್ ಮಟ್ಟದ ಸಭೆಯನ್ನು ಪ್ರತಿ ಪುರಸಭಾ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಬೇಕು ಅಂತ ಹೇಳುವಂಥ ಆದೇಶವನ್ನು ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ನಾವು ಇವತ್ತು ಆಯೋಜಿಸಿದ್ದೇವೆ. ಇದರಲ್ಲಿ ಮುಖ್ಯ ಸಭೆಯ ಉದ್ದೇಶ ಅಂತ ಹೇಳಿದರೆ ನಾವು ನಮ್ಮ ವಾರ್ಡ್ ಮಟ್ಟದಲ್ಲಿ ಏನೆಲ್ಲ ಕೋವಿಡ್ ಸೋಂಕಿತರಾಗಿರ್ಬೋದು ಅಥವಾ ಕೋವಿಡ್ಗೆ ಸಂಬಂಧಪಟ್ಟ ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅಂತ ಹೇಳುವುದನ್ನು ಒಂದು ವರದಿ ರೂಪದಲ್ಲಿ ನಾವು ಸಲ್ಲಿಸಬೇಕಾಗಿರ್ತದೆ. ಇದರ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡಿ ನಾವೇನು ಮಾಡಿದ್ದೇವೆ, ಮುಂದೆ ನಾವೇನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ಈ ನಿಟ್ಟಿನಲ್ಲಿ ಸಭೆಯಿಂದ ಎಲ್ಲರೂ ಸಭೆಗೆ ಸಹಕರಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಮಾಡಿದ ಬಗ್ಗೆ ವಿವರ, ವಾರ್ಡ್ನಲ್ಲಿರುವ ಪ್ರಾಥಮಿಕ ಕೇಂದ್ರಗಳು, ವಾರ್ಡಿಗೆ ಹತ್ತಿರದಲ್ಲಿರುವ ಕೋವಿಡ್ ಕೇಂದ್ರಗಳು, ವೈದ್ಯರು ಮತ್ತು ಅರೆಕಾಲಿಕ ವೈದ್ಯರುಗಳ ಲಭ್ಯತೆಯ ವಿವರ, ಬೂತ್ ಮಟ್ಟದ ಸಮಿತಿಯಲ್ಲಿರುವ ಎಲ್ಲ ಸದಸ್ಯರ ದೂರವಾಣಿ ಸಂಖ್ಯೆಯ ವಿವರ, ಬೂತ್ ಮಟ್ಟದ ಸಮಿತಿಯಲ್ಲಿರುವ ಸದಸ್ಯರು ಪರಿಶೀಲಿಸಿದ ವಿವರ, ಗಂಟಲು ದ್ರವದ ಮಾದರಿ ಸಂಖ್ಯೆ, ಮಾದರಿ ಸಂಗ್ರಹಿಸಲಾದ ಸಂಖ್ಯೆ, ಬಂದ ಫಲಿತಾಂಶ, ಬಾಕಿ ಇರುವ ಫಲಿತಾಂಶ ಅಂತ ಇಷ್ಟು ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ. ಇದಕ್ಕೆ ಆಶಾ ಕಾರ್ಯಕರ್ತರು ಮತ್ತು ಡಾಕ್ಟರ್ಸ್ ನಮಗೆ ಸಹಕಾರವನ್ನು ನೀಡ್ತಾರೆ. ಉಳಿದಂತೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಈಗಾಗಲೇ ನಾವು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಸಹಾಯವಾಣಿಯನ್ನು ತೆರೆದಿದ್ದೇವೆ. ಹಾಗೆಯೇ ಸಾರ್ವಜನಿಕರ ದೂರುಗಳಿಗೆ ಸಂಬಂಧಪಟ್ಟಂತೆ ಕೋವಿಡ್ ಸೆಂಟರನ್ನು ಕೂಡ ತೆಗೆದಿದ್ದೇವೆ, ಓಪನ್ ಮಾಡಿದ್ದೇವೆ. ಏನಪ್ಪಯ್ಯ ಹಾಸ್ಪಿಟಲ್ನ 2 ವೈದ್ಯಾಧಿಕಾರಿಗಳು ನಮ್ಮೊಂದಿಗೆ ಸದಾ ದಿನ ಬೆಳಿಗ್ಗೆ ಬಂದು 2 ಗಂಟೆಗಳ ಕಾಲ ಈ 39 ಪೇಷಂಟ್ಗಳು ಏನಿದ್ದಾರೆ ಅವರಿಗೆ ವಿಡಿಯೋ ಕಾಲ್ಗಳನ್ನು ಮಾಡುವ ಮೂಲಕ ಅವರ ಆರೋಗ್ಯ ಸ್ಥಿತಿಯನ್ನು ಅಥವಾ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ನೀವು ಫೀಲ್ಡಿಗೆ ಹೋದಾಗ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಪುನಃ ಅವರಿಗೆ ಬೇರೆಯವರಿಗೆ ಏನಾದರೂ ಸಹಕಾರ ಬೇಕು, ಆರೋಗ್ಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಪುರಸಭೆಗೆ ಸಂಪರ್ಕಿಸಿದರೆ ನಾವು ಆ ಡಾಕ್ಟರ್ಸೊಂದಿಗೆ ಅವ್ರನ್ನ ಮಾತುಕತೆ ಮಾಡಿಸ್ತೇವೆ. ಕೊರೋನಾ ನಿಯಂತ್ರಣದ ಸವಾಲದ ಬೇಲೆನು ಪುರಸಭೆತ ಮುಖಾಂತರ ಮಂತೊಂದುಲ್ಲ ಇಂದಕ್ಕೆ ಬೋಡಾದ ವಾರ್ಡ್ ಮಟ್ಟದ ಜನಕ್ಲೆಗೆ ವಿಶೇಷವಾದ ಜನಪ್ರತಿನಿಧಿಗಳಿಗೆ ಮಾಹಿತಿ ಕೊರಪಿನ ಬೇಲೆನು ಮಲ್ತೊಂದುಲ್ಲ ಪಂಡದು ಸೋಮೇಶ್ವರ ಪುರಸಭಾ ಆರೋಗ್ಯ ಅಧಿಕಾರಿ ಶ್ರೀ ರಾಜೇಶ್ ತೆರಿಪಾಯರು. ಪ್ರತಿನಿಧಿಗಳು ಈ ಒಂದು ಸಮಿತಿಯ ಉಸ್ತುವಾರಿಯನ್ನು ವಹಿಸಿ ತಮ್ಮ ವಾರ್ಡ್ ಮಟ್ಟದಲ್ಲಿ ಕೋವಿಡ್ ಅನ್ನು
ಸಂಪೂರ್ಣವಾಗಿ ತಡೆಗಟ್ಟುವಂಥ ಒಂದು ಕ್ರಮ ಕೈಗೊಳ್ಳಬೇಕಂತೇಳಿ ಮಾಡಿ ನಾವು ಪುರಸಭಾ ವ್ಯಾಪ್ತಿಯಲ್ಲಿ ಬೂತ್ ಮಟ್ಟದ ಹಾಗೂ ವಾರ್ಡ್ ಮಟ್ಟದ ಸಮಿತಿಯನ್ನು ಮಾಡಿದ್ದೇವೆ. ತಮಗೆ ಈಗಾಗಲೇ ದೂರವಾಣಿ ಮುಖಾಂತರ ಯಾರ್ಯಾರು ಯಾವ್ಯಾವ ಸಮಿತಿಯಲ್ಲಿ ಇದ್ದೀರಿ ಅಂತೇಳಿ ತಿಳಿಸಿರ್ತೀವಿ. ಈ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರಿಗೆ ಈ ಸರ್ವೆ ಬಗ್ಗೆ ಎಲ್ಲ ಮಾಹಿತಿ ಇದೆ. ನಮ್ಮ ಈ ಸಭೆಯ ಮುಖ್ಯ ಉದ್ದೇಶವೇನೆಂದರೆ ಜನಪ್ರತಿನಿಧಿ ಮತ್ತು ಬರುವಂಥ ಆ ವಾರ್ಡಿಗೆ ಬರುವಂಥ ನಾಗರಿಕರು ಅವರಿಗೆ ಕೋವಿಡ್ ಅಂತಂದು ಗೊತ್ತು, ಮುಂಜಾಗ್ರತಾ ಕ್ರಮ ಏನು ಮಾಡಬೇಕಂತೇಳಿ ಬರೀ ಟಿ ವಿಯಲ್ಲಿ ಪೇಪರ್ನಲ್ಲಿ ಓದಿ ಗೊತ್ತು, ಆದರೆ ಮುಖತಃ ಒಂದು ಟ್ರೈನಿಂಗ್ ಅಂತ ಆಗಿರುವುದಿಲ್ಲ. ಈ ಸಭೆಯ ಉದ್ದೇಶವೇನೆಂದರೆ ಅವರಿಗೊಂದು ಟ್ರೈನಿಂಗನ್ನು ಕೊಟ್ಟು ಅವರ ಬರುವಂಥ ವಾರ್ಡಿಗೆ ಮನೆಗೆ ಭೇಟಿ ಕೊಟ್ಟು ಆಶಾ ಕಾರ್ಯಕರ್ತರ ಹಾಗೂ ಅಂಗನವಾಡಿ ಟೀಚರ್ ಅವರೊಂದಿಗೆ ಸಹಕಾರವನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತಾ ಈ ಒಂದು ಸಭೆಯನ್ನು ನಡೆಸಿದ್ದೇವೆ. ಬಹುಶಃ ಇಲ್ಲಿ 6 ವಾರ್ಡಿನ ಇವರಿಗೆ ಎಲ್ಲ ನಾಗರಿಕರಿಗೆ ಕರೆದಿದ್ದೇವೆ. ಕೆಲವೊಬ್ಬರು ಹಾಜರಾಗಿದ್ದಾರೆ, ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ. ಮೊದಲನೇ ಏನಂತಂದರೆ ತಾವು ತಮ್ಮ ಸಮಿತಿಯಲ್ಲಿರುವಂಥ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಟೀಚರ್ ಯಾರಂತೇಳಿ ಗುರುತು ಮಾಡಿಕೊಂಡು ಅವರ ಒಂದು ನಂಬರನ್ನು ತಗೊಂಡು ಅವರು ಯಾವ ವಾರ್ಡಿಗೆ ಹೋಗ್ತಾರೆ ಅವ್ರ ಜೊತೆ ಹೋಗಿ ಅವರ ಕೆಲಸಕ್ಕೆ ಒಂದು ಸಹಕಾರವನ್ನು ನೀಡುವಂಥದ್ದು. ಸಹಕಾರ ಅಂತ ಏನಂದರೆ ಆ ಮನೆಯಲ್ಲಿ ಯಾವುದೋ ಒಂದು ಮನೆಗೆ ಹೋದಾಗ ಆ ಮನೆಯಲ್ಲಿ ಯಾರು 60 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರೆ ಹಾಗೂ 10 ವರ್ಷದಿಂದ ಕೆಳಗಿನವರಿದ್ದಾರೆ ಅವ್ರದ್ದೊಂದು ಮಾಹಿತಿಯನ್ನು ತಗೊಳ್ಳೋದು. ಆಮೇಲೆ 60 ವರ್ಷ ಮೇಲ್ಪಟ್ಟವರಿದ್ದರೆ ಅವರಿಗೇನಾದರೂ ಅನಾರೋಗ್ಯ ಇದ್ದರೆ, ಕಾಯಿಲೆ ಇದ್ದರೆ, ನಮಗೆ ಗೊತ್ತು ಈಗಲೇ ILI ಮತ್ತು ಸಾರಿ ಅಂಥ ಒಂದು ವ್ಯಕ್ತಿಗಳಿದ್ದರೆ ಅವರನ್ನು ವಿಶೇಷವಾಗಿ ಗಮನಿಸುವುದು. ಆಮೇಲೆ ಈ ಪಲ್ಸ್ ಆಕ್ಸಿಮೀಟರ್ ಇದೆ, ಅದರ ಮುಖಾಂತರ ಅವರನ್ನೊಂದು ಟೆಸ್ಟ್ ಮಾಡುವಂಥದ್ದು. ಅದರಲ್ಲೇನಾದರೂ ನಿಮಗೆ ಲಕ್ಷಣಗಳನ್ನು ಅಥವಾ ಕಂಡು ಬಂದರೆ ಕೂಡಲೇ ವೈದ್ಯಾಧಿಕಾರಿಗಳಿಗೆ ತಿಳಿಸಿ ಅವರನ್ನು ಪುನಃ ಪರೀಕ್ಷಿಸುವಂಥದ್ದು. ಮತ್ತೆ ವೈದ್ಯಾಧಿಕಾರಿಗಳ ಸೂಚನೆ ಮೇರೆಗೆ ಅವರಿಗೆ ಮತ್ತೆ ಮುಂದಿನ ಏನಾದರೂ ಪರೀಕ್ಷೆ ಬೇಕಂತಂದರೆ ಜಿಲ್ಲಾ ಆಸ್ಪತ್ರೆಗೆ ವರ್ಗಾಯಿಸಿ ಅವರ ಗಂಟಲು ದ್ರವವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇನ್ನು 10 ವರ್ಷದ ಕೆಳಗಿನ ಮಕ್ಕಳಿಗೆ ಇದೇ ಥರ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಯಾಕಂದರೆ ಈ ಕೋವಿಡ್ ಅವರಿಗೆ ಬಹಳ ಬೇಗ ಬರ್ತದೆ ಎಂಬ ಒಂದು ಉದ್ದೇಶದಿಂದ ಶೀತ, ತೆಮ್ಮ, ಜ್ವರ ಇಂದು ಮರಿಯಲಡು ಸಾಧಾರಣವಾದ ತೋಜಿನ ಜ್ವರ ಲಕ್ಷಣ ಕೊರೋನಾದ ಲಕ್ಷಣಲ್ಲೊಂದುವೆ ಅಂಚಾದು ಇಂದನ್ನು ಪ್ರತ್ಯೇಕಿಸಾದು ತೂಪುನಿ ಎಂಚ ಇತ ಏರಾಂಡಲ ತೆಮ್ಮಲತ್ತನಲ ಆಕ್ಲೆನು ಅಪನಂಬಿಕೆಡು ತೂಪಿನ ಸ್ಥಿತಿ ಉಂಡು. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಾವುನಿ ಇತ್ತದ ಮಲ್ಲ ಅಗತ್ಯ. ರೋಗ ಬಾರಂದಿಲಕ ತಡೆಯುವಲ್ಲ ಮಲ್ಲ ಅಗತ್ಯ ಪಂಡದು ಕೊರೋನಾದ ಬಗೆಟ್ ಜಾಗ್ರತೆಡು ಉಪ್ಪುನಿ. ಕೊರೋನಾದ ಬಗೆಟ್ ಮಾಹಿತಿ ತೆರೆಯೊಂದು ಜ್ವರನು ತಕ್ಷಣ ಗುರುತಿಸಾದು ಸರಕಾರಕ್ಕೆ ವರದಿ ಕೊರ್ಪಿನಿ ಸಮಿತಿ ರಚನೆದ ಮುಖ್ಯ ಉದ್ದೇಶ ಪಂಡದು ಕೋಟೆಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಗೋಪಿ ಕೃಷ್ಣ ಸಂಪನ್ಮೂಲ ವ್ಯಕ್ತಿಯಾದ ಜಾಗೃತಿ ಮಾಹಿತಿ ಕಾರ್ಯಕ್ರಮ ನಡಪಾದು ಕೊರಿಯರು. ಈ ರಸ ಕುಡಿಯೋದ್ರಲ್ಲಿ ಅಥವಾ ನಿಮ್ಮ ಒಳ್ಳೆ ಮೆಣಸು ಕಷಾಯ ಅಥವಾ ನೆಲಗದ್ದೆ ಕಷಾಯ ಅಥವಾ ಕೆಲವು ಬಳ್ಳಿಗಳು ಬರ್ತವೆ ಅದರ ಕಷಾಯ ಸಾಧಾರಣವಾಗಿ ಆಯುರ್ವೇದಿಕ್ ಟೈಪು ಮನುಷ್ಯರಿಗೆ ಒಳ್ಳೆಯದು. ಈ ಸಂದರ್ಭದಲ್ಲಿ ತಗೊಂಡು ತೊಂದರೆ ಎನಿ ಟೈಮ್ ತಗೊಂಡು ಬಟ್ ಈಗ ಸೀಸನಲ್ ಆಗಿ ಸಿಗುವಂಥದ್ದು ಯಾವುದು ನೆಲದಲ್ಲಿ ಈಗ ಸಾಧಾರಣ ಸಿಗ್ತಾ ಇರ್ತದೆ. ಯಾವುದಕ್ಕೆ ಒಳ್ಳೆಯದಂದರೆ ಇವರಿಗೆ ಭಾರಿ ಒಳ್ಳೆ. ಅದನ್ನು ನೀವು ಕೆಲವು ಮನೆಗಳಿರ್ಬೋದು ಸಂದರ್ಭದಲ್ಲಿ ನೋಡ್ಬೋದು, ಗಿಡಗಳು ಬೆಳೆದಿರ್ತದೆ ನೆಲದಲ್ಲಿ, ಎಸ್ಪೆಷಲಿ ಆ ನೆಲದಲ್ಲಿ ಗಿಡದಲ್ಲಿ ನೆಲ್ಲಿಕಾಯಿ ಆದಂಥ ಗಿಡಗಳನ್ನು ಬೇಯಿಸಿಕೊಂಡು ಅದನ್ನು ಹೇಗೆ ಯೂಸ್ ಮಾಡೋದಂದರೆ ಸರಿ ಬೇರು ಸಮೇತ ತೆಗಿಬೇಕು, ತೆಗೆದು ಸರಿಯಾಗಿ ಕ್ಲೀನ್ ಮಾಡಬೇಕು, ಆಮೇಲೆ ಅದನ್ನು ಪೂರ್ತಿಯಾಗಿ ಬೇಯಿಸಬೇಕು. ಅದನ್ನು 2 ದಿವಸದ ಮಟ್ಟಿಗೆ ರಿಪೀಟೆಡ್ ಬಾಯ್ಲ್ ಮಾಡಿ ಕುಡಿತಾ ಇದ್ದರೆ ರೋಗ ಪ್ರತಿರೋಧಕ ಶಕ್ತಿ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಲಿವರಿಗೆ ಅದು ಒಳ್ಳೆ ಟಾನಿಕ್ನಾಗಿ ಕೆಲಸ ಮಾಡ್ತಾರೆ. ಸೊ ಬಟ್ ಏನೇ ಇದ್ದರೂ ನನ್ನ ಪ್ರಕಾರ ಕೊರೋನಾಗೆ ಮದ್ದು ಅಂದರೆ ಧೈರ್ಯ ಒಂದೇ ಮದ್ದು. ಸೊ ಈಗ ಕೊರೋನಾದಲ್ಲಿ ಏನಾಯಿತು, ಏನು ಹೇಳ್ತಾರೆ, ಶೀತ, ಜ್ವರ, ಕೆಮ್ಮು, ದಮ್ಮು, ಇದಿಷ್ಟು ಮುಖ್ಯವಾಗಿ ಕೊರೋನಾದ ಒಂದು ಲಕ್ಷಣ. ಸೊ ಈಗ ನಮ್ಮ ಹಲ್ಲು ಹೇಗೆ ಉಂಟು, ಮಳೆ ಬಂದಿದೆ, ಸಾಧಾರಣವಾಗಿ ಈಗ ಸೀಸನ್ ಡಾಕ್ಟರ್ ಶಾಪಿಗೆ ಹೋದರೆ ಫುಲ್ ರಶ್ ಇರ್ತದೆ. ಇಲ್ಲಿ ನೋಡಿದ್ರೆ ಕೆಮ್ಮು, ಶೀತ, ಕಫ. ಬಟ್ ಏನಂದರೆ ಡಾಕ್ಟರ್ಗಳ ಆಸ್ಪತ್ರೆಗಳನ್ನು ಓಪನ್ ಮಾಡೋದಿಲ್ಲ. ಹಾಗಾಗಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ರಶ್ ಜಾಸ್ತಿ. ಈಗ ಎಷ್ಟು ಜನ ನನಗೆ ಶಾಪ್ ಹಾಕ್ತಿದ್ದಾರೆ, ಈಗ ತೆಗೆದು ನಾನಿಲ್ಲಿದ್ದೇನೆ. ಬಟ್ ಏನೇ ಆಗಲಿ ಒಂದು ಕಾರ್ಯಕ್ರಮ. ಸೊ ಇದ್ರ ಶೀತ, ಜ್ವರ, ಕೆಮ್ಮಿಗೆ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು? ಈಗ ನಿಮ್ಮಲ್ಲಿಗೆ ಮೇಯ್ನ್ ಎಲ್ಲದಕ್ಕೆ ತೊಡಗಿಸಿಕೊಂಡಿರೋದು
ನಮ್ಮ ILI ಮತ್ತು ಸಾರಿ ಕೇಸ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ. ಕೆಲವರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಶೀತ ಜ್ವರ ಕೆಮ್ಮು ಇರ್ತದೆ, ಆದರೆ ಏನು ಹೇಳೋದು ನಿಮಗೆ ಅನುಭವಕ್ಕೆ ಬರಬಹುದು. ಸರ್ವೆಗೆ ಹೋದಾಗ ಮನೆಗೆ ಉಂಟಾಗ್ತದೆ ಇಂಚ ಪಾಚಿನ ಮೆಂಚಿಕೋಲೆ ಶೀತ ಇರ್ತದೆ, ಕೆಮ್ಮು ಇರ್ತದೆ, ಹೀಗೆ ಇಟ್ಕೊಂಡು ಆದರೂ ಸಹ ಇಲ್ಲ ಅಂತ ಹೇಳುವಂಥ ಅದು ನೀವು ಸಾಧಾರಣ ನಿಮಗೆ ಗೊತ್ತಾಗ್ತದೆ ಶೀತ ಜ್ವರ ಕೆಮ್ಮು. ಆ ಶೀತ ಜ್ವರ ಕೆಮ್ಮು ಕೊರೋನಾಮಯ ಅಥವಾ ಆರ್ಡಿನರಿ ಫ್ಲೂ ಅಂತ ಹೇಗೆ ಅಲ್ವಾ? ಈಗ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಯಾರಾದರೂ ಕೆಮ್ಮಿದ್ರು ಸಹ ಸ್ವಲ್ಪ ಹೀಗೆ ನೋಡುವ ಪರಿಸ್ಥಿತಿ ಬಂದಿದೆ. ಆ ರೀತಿ ಪರಿಸ್ಥಿತಿ ಆಗಿದೆ ಕೊರೋನಾದಿಂದ. ಕೊರೋನಾಗೆ ನಿಮಗೆ ಗೊತ್ತಿರುವ ಹಾಗೆ ಸರಿಯಾದ ಔಷಧ ಅಂತೂ ಇಷ್ಟುವರೆಗೆ ಬರಲಿಲ್ಲ. ಕೊರೋನಾ ಬರೋದು ವೈರಸ್. ಸೊ ಈ ವೈರಸ್ಗಳ ಗುಣಲಕ್ಷಣ ಹೇಗೆ ಅಂದರೆ ಫಾಸ್ಟಾಗಿ ಬರ್ತದೆ, ಸ್ಪೀಡ್ ಸ್ವಲ್ಪ ಗಡಿಬಿಡಿ ಮಾಡ್ತದೆ. ಈಗ ಸಾಧಾರಣ ಗಡಿಬಿಡಿ ಮಾಡಿದೆ, ಆಮೇಲೆ ಸಡನ್ ಆಗಿ ಹೋಗ್ತದೆ. ಅದಕ್ಕಿಂತ ಸ್ಪೆಸಿಫಿಕ್ ಇಷ್ಟರವರೆಗೆ ಯಾವುದೇ ಮದ್ದು ಯಾರು ಕಂಡುಹಿಡಿಯಿಲ್ಲ. ಈಗ HIV ಸ್ಟಾರ್ಟಿಂಗಲ್ಲಿ ಬಂದಾಗ ಏನಾಯಿತು, HIV ಸಹ ವೈರಸ್. ಆಗ ಸಹ ಈ ಆಯುರ್ವೇದಿಕ್ ಮದ್ದುಗಳು ಫುಲ್ ಶಬ್ದ ಮಾಡಿತ್ತು. ಆಯುರ್ವೇದಿಕಲ್ಲಿ ಹುಷಾರಾಗಲು ಹಾಗೆ. ಸೊ ಹುಷಾರಾಗುವಂಥ ಮೆಡಿಸಿನ್ ಯಾವುದಿಲ್ಲ, ಇದು ಪೂರಕ ಅಂದರೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದು ಅಷ್ಟೇ. ಈಗ ನಮ್ಮ ಇಂಗ್ಲೀಷ್ ಮೆಡಿಸಿನ್ ಆಗಲಿ ವಿಟಮಿನ್ C, ಜಿಂಕ್ ಅಥವಾ B ಕಾಂಪ್ಲೆಕ್ಸ್ ಏನಿದ್ರೂ ಸಹ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಈಗ ನಮ್ಮ ಇಲ್ಲಿ ಮೇನ್ ಉದ್ದೇಶ ಏನಂದರೆ ಈ ಸಮಿತಿ ಸೇರಲಿಕ್ಕೆ ILI ಪ್ರಕರಣಗಳನ್ನು ಕಂಡುಹಿಡಿಯುವುದು. ILI ಅಂದರೆ ಏನು? ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್. ಇನ್ಫ್ಲೂಯೆನ್ಸಾ ಅಂದರೆ ಫ್ಲೂ ಮುಂಚೆ ಹೇಳ್ತಿದ್ದಲ್ಲ, ಫ್ಲೂ ಜ್ವರ, ವೈರಲ್ ಫೀವರ್, ಫ್ಲೂ ಅಂತ ಹೇಳ್ತಿದ್ರು ಮುಂಚೆ. ಸೊ ಫ್ಲೂ ಅಲ್ಲಿ ಏನಾಗ್ತದೆ, ಶೀತ ಜ್ವರ ಕೆಮ್ಮು, ಕೆಲವರಿಗೆ ದಮ್ಮುಗಳು. ಸೊ ಇಂಥ ಕೇಸ್ಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ರಿಪೋರ್ಟ್ ಮಾಡುವಂಥದ್ದು ಈ ಸಮಿತಿಯ ಮುಖ್ಯವಾದ ಒಂದು ಕೆಲಸ ಆಗಿರ್ತದೆ. ಅದಕ್ಕೆ ಒಂದು ಫಾರ್ಮ್ಯಾಟ್ ಅಂತ ಕೊಡ್ತೇನೆ ಅಂತ ಹೇಳಿದರು. ಈ ಫಾರ್ಮ್ಯಾಟಲ್ಲಿ ಇರೋದು ಅಷ್ಟೇ ILI. ಈ ILI ಕೇಸ್ ಹೇಗೆ ಅದು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ತದೆ. ಈಗ ನನಗೆ ಶೀತ ಜ್ವರ ಕೆಮ್ಮು 2 ದಿವಸ ಆಯಿತು, ಅದು ILI ಇರ್ಬೋದಲ್ಲ? ಸರಿ, ಯಾಕಂದರೆ ಆರ್ಡಿನರಿ ಶೀತ ಜ್ವರ ಕೆಮ್ಮು ಈಗದಾದರೆ ಸಾಧಾರಣ 5 ದಿವಸದಲ್ಲಿ ವಾಸಿ ಆಗ್ತದೆ, ಯಾವುದೇ ಔಷಧ ಅಗತ್ಯ ಇಲ್ಲ. ಆದರೂ ಸಹ ಕೆಲವರು ಸಿರಪ್ ಕುಡಿತಾರೆ, ಬಟ್ 5 ದಿವಸದಲ್ಲಿ ಆಟೋಮೆಟಿಕ್ ಹೋಗ್ತದೆ, ಅದು ಸಹ ವೈರಸ್ ರೈಟ್. ಬಟ್ ಕೊರೋನಾದಲ್ಲಿ ಏನಾಗ್ತದೆ ಅಂದರೆ ಅದೊಂದು 5-6 ದಿವಸ ಆದರೂ ಸಹ ಹೋಗುವುದಿಲ್ಲ. ಅಂಥ ಸಂದರ್ಭದ ಅಂಥ ಕೇಸ್ಗಳನ್ನು ರಿಪೋರ್ಟ್ ಮಾಡುವಂಥದ್ದೇ ಈ ಕೆಲಸ. ಕೆಲವರಿಗೆ 2 ದಿವಸದ ಶೀತ ಬಂದಿದೆ ILI ಅಂತ ರಿಪೋರ್ಟ್ ಕೊಟ್ಟರೆ ಅದೇನಾಗ್ತದೆ, ತಪ್ಪಾಗ್ತದೆ. ಸೊ ಯಾರಿಗೆ ಶೀತ ಜ್ವರ ಕೆಮ್ಮು ಅಥವಾ ದಮ್ಮು ಕಟ್ಟುವುದು 5 ದಿವಸಕ್ಕಿಂತ ಹೆಚ್ಚು ಕಾಲ ಇದೆ, ಸರ್ಕಾರ ನಮಗೆ 10 ದಿವಸ ಅಂತ ಹೇಳಿದೆ, 10 ದಿವಸವರೆಗೆ ಕಾಯಿಲೆ ಬೇಡಬೇಕು, ಒಂದು 5 ದಿವಸ 7 ದಿವಸ ಅಂಥ ಕೇಸುಗಳನ್ನು ರಿಪೋರ್ಟ್ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ. ಅದನ್ನೇ ಸರ್ವೆ ಮಾಡಲಿಕ್ಕಿರುವಂಥ ಈ ಒಂದು ಫಾರ್ಮೆಟ್. ಸೊ ಇಲ್ಲಿ ಏನು ಬರ್ತದೆ ಅಂದರೆ ILI ಬಂತು, ಆಮೇಲೆ ಸಾರಿ ಕೇಸ್ ಅಂತ ಹೇಳ್ತಾರೆ. ಸಾರಿ ಅಂದರೆ ಸಿವಿಯರ್ಲಿ SARI ಅಂತ, SARI ಸಾರಿ. 1, 2, 3 ಈ ಸಾರಿ ಅಲ್ಲ, SARI ಬೇರೆ. ಸಿವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸಿವಿಯರ್ಲಿ ಅಂದರೆ ಜೋರಾಗಿ, ಅಕ್ಯೂಟ್ ಅಂದರೆ ಸಡನ್ ಆಗಿ ಶ್ವಾಸಕೋಶದ ಸೋಂಕು, ಇದು ಸಾರಿ ಕೇಸ್. ಇದು ILI ಕೇಸ್ಗಳೇನಾಗ್ತದೆ, 5 ದಿವಸ ಹೇಳಿದರೆ ನಾನು 7 ದಿವಸ ಕಡಿಮೆ ಆಗಲಿಲ್ಲ, ಅಂಥವರನ್ನು ಅಡ್ಮಿಟ್ ಮಾಡಲಿಕ್ಕೆ ಬೀಳ್ತದೆ ಹಾಸ್ಪಿಟಲಲ್ಲಿ. ಅಂಥ ಕೇಸ್ಗಳನ್ನು ನಾವು ಸಾರಿ ಕೇಸ್ ಅಂತ ಪರಿಗಣಿಸ್ತೀವಿ. ಸೊ ಇಂಥ ಕೇಸ್ಗಳು ನೀವು ಹೋದಲ್ಲಿ ಇದ್ದರೆ ಅದನ್ನು ಇವರು ಹೇಳಿದಾಗೆ ಸಾಯಂಕಾಲದಷ್ಟೊತ್ತಿಗೆ ರಿಪೋರ್ಟ್ ಮಾಡಬೇಕು. ಆ ರಿಪೋರ್ಟು ಡಿಸ್ಟ್ರಿಕ್ಟಿಗೆ ಹೋಗ್ತದೆ, ನಮಗೆ ಸ್ವಲ್ಪ ಬರ್ತದೆ. ಅದಕ್ಕೆ ಸಂಬಂಧಪಟ್ಟ ಉನ್ನತ ಕೆಲಸಗಳನ್ನು ನಾವು ಮುಂದೆ ಮಾಡಬಹುದು ಅಂತೇಳಿ ಇದು ಒಂದು ಉದ್ದೇಶ. ಸೊ ಈಗ ಇದರಲ್ಲಿ ಕೆಲವು ಹೈ ರಿಸ್ಕ್ ಕೇಸಸ್ ಉಂಟು. ನಮ್ಮ ಇನ್ಸ್ಪೆಕ್ಟರ್ ಹೇಳಿದರೆ 10 ವರ್ಷದ ಕೆಳಗಿನ ಮಕ್ಕಳು, ಯಾಕಂದರೆ ರೋಗ ಪ್ರತಿರೋಧಕ ಶಕ್ತಿ 10 ವರ್ಷದ ಒಳಗಿನ ಮಕ್ಕಳಿಗೆ ಸ್ವಲ್ಪ ಕಡಿಮೆ, ಸಣ್ಣ ಶೀತ ಜ್ವರ ಆದರೂ ಸ್ವಲ್ಪ ಜೋರಾದ ಚಾನ್ಸ್ ಉಂಟು. ಅಂಥ ಕೇಸ್ಗಳನ್ನು ರಿಪೋರ್ಟ್ ಮಾಡಬೇಕು. ಆಮೇಲೆ 60 ವರ್ಷದ ಮೇಲ್ಪಟ್ಟು, ಸರ್ಕಾರ ಹೇಳೋದು 60 ವರ್ಷ, ಬಟ್ ನಾವೀಗ ನೋಡುವಾಗ 40 ವರ್ಷಕ್ಕೆ BP ಶುಗರ್, ಹೃದಯದ ಕಾಯಿಲೆ, ಕೆಲವು ಹಾರ್ಟ್ ಅಟ್ಯಾಕ್ ಆದ ಸಂದರ್ಭಗಳಿದೆ 40 ವರ್ಷದ ಒಳಗೆ. ಸೊ ಸರ್ಕಾರದ ಪ್ರಕಾರ 60 ವರ್ಷದ ಮೇಲ್ಪಟ್ಟವರಿಗೆ ಬ್ಲಡ್ ಪ್ರೆಷರ್, BP, ಕೆಲವು ನೋಡಿರೋದೇ ಇಲ್ಲ, ಏನಾದರೂ ತೊಂದರೆ ಆದರೆ ಬಂದು ಆಸ್ಪತ್ರೆ ಡಾಕ್ಟರ್, ಅಲ್ಲಿ ಡಾಕ್ಟರ್ ಇಲ್ಲದಿದ್ದರೆ ಬೈಯೋದು, ಎಲ್ಲಿ ಹೋದ ತೊಂದರೆ ಹಾಗೆ ಇಲ್ಲಿ ಹಾಳಾಗಿ ಅದು ಕೇಳಬೇಕಾದ್ರೆ ಇವತ್ತು ಸಾಗೆ ಆಗ್ಬೋದು. ನಮ್ಮ ಫುಲ್ ಜನ ಇತ್ತು, ಎದ್ದು ಬಂದಿದ್ದೇನೆ.
ಎಷ್ಟು ಬೈತಾರೆ ಗೊತ್ತಿಲ್ಲ. ಸೊ BP, ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ, ಆಮೇಲೆ ಕೆಲವರಿಗೆ ಕಿಡ್ನಿ ಸಮಸ್ಯೆಗಳು ಇರ್ತದೆ, ರೀನಲ್ ಡಯಾಲಿಸಿಸ್ ಅಲ್ಲಿ ಇರ್ತಾರೆ, ಆಮೇಲೆ ಕೆಲವರಿಗೆ ದಮ್ಮುಗಟ್ಟು. ಈ ಸೀಸನ್ ಶೀತಜ್ವರದ ಸೀಸನ್ ಪ್ಲಸ್ ದಮ್ಮು ಇರೋವರಿಗೆ ಜಾಸ್ತಿ ಆಗುವ ಟೈಮೇ ಇದೆ. ಸೊ ಅಂಥ ಕೇಸ್ಗಳು, ಅಥವಾ ಲಿವರ್ಗೆ ಪ್ರಾಬ್ಲಮ್ ಇರ್ಬೋದು, ಅಥವಾ ಇತರ ಕಾಯಿಲೆ 60 ವರ್ಷ ಮೇಲ್ಪಟ್ಟ ಇತರ ಕಾಯಿಲೆ ಇರುವವರಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರನ್ನು ಐಡೆಂಟಿಫೈ ಮಾಡುವಂಥ ಒಂದು ಕೆಲಸ, ಐಡೆಂಟಿಫೈ ಮಾಡಿ ರಿಪೋರ್ಟ್ ಮಾಡುವುದು, ಅದು ನಮ್ಮ ಈ ವಾರ್ಡ್ ಮಟ್ಟದ ಕಾರ್ಯಪಡೆಯ ಮುಖ್ಯ ಕೆಲಸವಾಗಿದೆ. ಆಮೇಲೆ ಅವರು ಹೇಳಿದಾಗೆ ಅವರ ವೇಸ್ಟೇಜ್ ಕಲೆಕ್ಟ್ ಮಾಡ್ತಾರೆ. ಈಗ ನಮ್ಮ ಮಾಸ್ಕ್ ಎಲ್ಲ ಇರ್ತದೆ, ಈ ಮಾಸ್ಕ್ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಅಂದರೆ 4 ಗಂಟೆ 5 ಗಂಟೆ ಮಾಸ್ಕ್, ಮತ್ತು ಮನೆಯಲ್ಲಿ ಮಾಡಿದ ಮಾಸ್ಕ್ಗಳು ಒಗೆದು ಹಾಕ್ಬೋದು. ಮತ್ತು ಡೈಲಿ ಹಾಗೆ ಸಾಯಂಕಾಲದಷ್ಟೊತ್ತಿಗೆ ಮನೆಗೆ ಬಂದು ಬಟ್ಟೆಯನ್ನು ಸೋಪ್ ನೀರಲ್ಲಿ ಒಂದು ಅರ್ಧ ಗಂಟೆ ಹಾಕಿ ಮತ್ತೆ ಒಗೆದ್ರೆ ಈ ವೈರಸ್ಗಳು, ಕೊರೋನಾ ವೈರಸ್ಗಳು ಸಾಯುವ ಚಾನ್ಸಸ್ 100%. ಸೊ ಅದಕ್ಕೆ ಹ್ಯಾಂಡ್ ವಾಶ್ ಮಾಡಬೇಕು. ಹ್ಯಾಂಡ್ ವಾಶ್ ಅಂದರೆ ನಮ್ಮದು ಟ್ಯಾಪ್ ಹಾಕಿದ್ರು, ಸೋಪ್ ಹಾಕಿದ್ರು, ಕೈ ತೊಳೆದು, ಬಟ್ ಅದಕ್ಕೆ ಒಂದು ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ ಉಂಟು, 6 ಸ್ಟೆಪ್ ಉಂಟು. ಅಂಗನವಾಡಿ ಟೀಚರ್ನವರಿಗೆ ಗೊತ್ತಿರ್ಬೋದು, ಮಕ್ಕಳಿಗೆಲ್ಲ ಕಲಿಸ್ಕೊಡ್ತಾರೆ ಹೇಗೆ ಮಾಡೋದು. ಸೊ 20 ಸೆಕೆಂಡ್ಗಳು, 20 ಸೆಕೆಂಡ್ಸ್ ಸೋಪ್ ಹಾಕೋದು, ನೀರು ಹಾಕೋದು, ಆಮೇಲೆ ಹೀಗೆ ಉಜ್ಜೋದು, ಆಮೇಲೆ ಹೀಗೆ 2 ಕೈ ನಿಮಿಷ, ಆಮೇಲೆ ಉಗುರುಗಳು 2 ಕೈ, ಆಮೇಲೆ ಹೀಗೆ ಮಾಡಿ ಆಮೇಲೆ ವಾಶ್ 20 ಸೆಕೆಂಡ್ಸ್ ಮಾಡಿದರೆ ಸಾಧಾರಣ ಕೈಯಲ್ಲಿರುವ ಕೊಳೆ, ಕ್ರಿಮಿ, ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಸಾಧಾರಣ ಸಾಕು. ಬ್ಯಾಕ್ಟೀರಿಯಾ ಸೋಪ್ ವಾಟರ್ಗೆ ಸೆನ್ಸಿಟಿವ್ ಇರ್ತದೆ. ಇನ್ನೊಂದು ಏನಂದರೆ ನೀರನ್ನು 20 ನಿಮಿಷಗಳ ಕಾಲ ಕುದಿಸಿ ಆರಿಸಿ ಕುಡಿದ್ರೆ ಅದರಲ್ಲಿ ಸಹ ನಿಮಗೆ ಸಾಧಾರಣ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಸಾಧಾರಣ 99% ಸೇಫ್ ನೀರು. ಆಹಾರವನ್ನು ಸಹ ಹಾಗೆ ಸರಿಯಾಗಿ ಕುದಿಸಿ ತಿನ್ನುವುದರಿಂದ ಸಹ ಸಾಧಾರಣ ಕಾಯಿಲೆಗಳಿಂದ ನಾವು ಕೂಡಬೇಕು. ಸೊ ಈಗ ಈ ಕಾರ್ಯಪಡೆಯ ಉದ್ದೇಶ ಮೇನ್ ಒಂದು ILI ಕೇಸ್ಗಳನ್ನು ಐಡೆಂಟಿಫೈ ಮಾಡೋದು, ಸಾರಿ ಕೇಸ್ಗಳನ್ನು ಐಡೆಂಟಿಫೈ ಮಾಡಿ ರಿಪೋರ್ಟ್ ಮಾಡೋದು, ಮತ್ತು ಹೈ ರಿಸ್ಕ್ ಗ್ರೂಪ್ ಒಂದದೇ 10 ವರ್ಷದ ಒಳಗಿನ ಮಕ್ಕಳು, 60 ವರ್ಷದ ಮೇಲಿನ ಜನರಿಗೆ ಏನಾದರೂ ಕಾಯಿಲೆ ಇದ್ದ ಸಂದರ್ಭದಲ್ಲಿ ಅಂಥವರಿಗೆ ಏನಾಗ್ತದೆ ಅಂದರೆ ಕೆಲವರಿಗೆ 60 ವರ್ಷದ ಮೇಲ್ಪಟ್ಟು ದಮ್ಮು ಕಟ್ಟುವುದಿದ್ದರೆ ಅವರಲ್ಲಿ ಶರೀರದಲ್ಲಿ ಆಕ್ಸಿಜನ್ ಅಂಶ ಕಡಿಮೆ ಆಗ್ತದೆ, ಆಕ್ಸಿಜನ್. ಸೊ ಅದಕ್ಕೆ ಈಗ ನಿನ್ನೆ ಮೀಟಿಂಗಲ್ಲಿ ಏನು ಮಾಡಿದ್ದಾರೆ ಅಂದರೆ ಆಶಾನವರನ್ನು ಒಳಪಟ್ಟು, ಆಶಾನವರು ಪ್ಲಸ್ ಅಂಗನವಾಡಿಯವರನ್ನು ಒಳಪಟ್ಟು ಒಂದು ಕೆಲವು ದಿವಸದಲ್ಲಿ ಒಂದು ಸರ್ವೆ ಮಾಡಿ ಅವರಿಗೆ ಕೆಲವು ಐಟಮ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ಪಲ್ಸ್ ಆಕ್ಸಿಮೀಟರ್. ಪಲ್ಸ್ ಏನಾಗ್ತದಂದರೆ ಕೆಲವು ವಯಸ್ಸಾದವರಿಗೆ ದಮ್ಮು ಕಟ್ಟುವುದೇನಾದರೂ ಅಥವಾ ಇತರ ಬೇರೆ ಸಮಸ್ಯೆ ಇದ್ದವರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿ ಆಗ್ತದೆ. ನಮ್ಮ ಶರೀರದಲ್ಲಿ, ನಮ್ಮ ಲಂಗ್ಸಲ್ಲಿ ಅಥವಾ ನಮ್ಮ ರಕ್ತದಲ್ಲಿ 96% 99% ತನಕ ಆಕ್ಸಿಜನ್ ಸ್ಯಾಚುರೇಷನ್ ರೇಷಿಯೋ ಇರ್ತದೆ. ಸೊ ಅದಕ್ಕಿಂತ ಕಡಿಮೆ ಬಂದರೆ ಅದು ಆಕ್ಸಿಜನ್ ಕಡಿಮೆ ಇದೆ ಅಂತ ಒಂದು ಅಂದಾಜು. ಅಂಥ ಸಂದರ್ಭದಲ್ಲಿ ಅಂಥ ಜನರನ್ನು ಕೂಡಲೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವರಿಗೆ ಆಕ್ಸಿಜನ್ ನೀಡುವಂಥ ವ್ಯವಸ್ಥೆ ಆಗಿದೆ. ಸೊ ಇದನ್ನೆಲ್ಲ ನಾವು ಗ್ರಾಮ ಮಟ್ಟದಲ್ಲೇ ಕಂಡು ಹಿಡಿದಕ್ಕೋಸ್ಕರ ಈ ಒಂದು ಕಾರ್ಯಪಡೆ ರಚಿಸಲಾಗಿದೆ. ಸೊ ಇದು ಹೀಗೆ ಓಪನ್ ಆಗ್ತದೆ. ಪೇಷಂಟನ್ನು ಮುಟ್ಲಿಕ್ಕಿದೆ, ಇಲ್ಲಿ ಒಂದು ಬಟನ್ ಇದೆ, ಹೀಗೆ ಏನಾದ್ರು ಕಾಣ್ತದೆ, ಏನಿದೆ. ಸೊ ಹೀಗೆ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆಗಿ ಆಮೇಲೆ ಇದನ್ನು ನಮ್ಮ ಬೆರಳಿಗೆ ಇಟ್ಟುಕೊಳ್ತದೆ. ಆಗ ಒಂದು ರೀಡಿಂಗ್ ಬರ್ತದೆ. ಇದರಲ್ಲಿ ಈಗ 98 ರೀಡಿಂಗ್ ತೋರಿಸ್ತಾ ಉಂಟು ಅಂತ. 98 ಒಂದು ಇದರಲ್ಲಿ ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್, ಇನ್ನೊಂದು ಹಾರ್ಟ್ ರೇಟ್. ಈಗ 98 ಸ್ಯಾಚುರೇಷನ್ ಈಗ ನನಗೆ ಉಂಟು. ಸೊ ಈ ಸ್ಯಾಚುರೇಷನ್ 90ಕ್ಕಿಂತ ಕಡಿಮೆ ಬಂದರೆ 90
50% ಕಮ್ಮಿ ಬಂದರೆ ಅದೊಂದು ಎಚ್ಚರಿಕೆ ಗಂಟೆ ಗ್ರಾಮದಲ್ಲಿ. ಕೂಡಲೇ ಅವರನ್ನು ನಾಳೆ ನೋಡುವ ಇಲ್ಲ, ಆಗಲೇ ಇಲ್ಲಿಗೆ ಆಸ್ಪತ್ರೆಗೆ ಬಂದು ಮುಟ್ಟಿಸುವಂಥ ಒಂದು ವ್ಯವಸ್ಥೆ ಈ ಕಾರ್ಯಪಡೆಯನ್ನು ಆಗಬೇಕಾಗ್ತದೆ. ಇನ್ನೊಂದು ಟೆಂಪ್ರೇಚರ್, ಡಿಜಿಟಲ್ ಟೆಂಪ್ರೇಚರ್. ಏನಿಲ್ಲ, ಇದು ಹೇಗಂದ್ರೆ ಇದು ಸಹ ಈಗ ಕೊರೋನಾ ಬಂದ ಮೇಲೆ ನಾವು ಮುಟ್ಲಿಕ್ಕೆ ಯಾರು, ಬಟ್ ಇದನ್ನು ಈಗ ನಾವು ಇಡಬೇಕಲ್ಲ ಕೈಗೆ, ಅದನ್ನ ಹೇಳ್ತಾರೆ. ಏನಿಲ್ಲ, ಈಗ ಇವರಿಗೆ ಎಷ್ಟು ಇದೊಂದು ಬಟನ್ ಇದೆ, ಮುಟ್ಲಿಕ್ಕಿಲ್ಲ, ಇಷ್ಟು ದೂರದಲ್ಲಿ ಒಂದು ರಿಪೋರ್ಟ್ ಬರ್ತದ. 32.6 ಅಂತ ಉಂಟು. 32.6 ಅಂದರೆ ಈ ಟೆಂಪ್ರೇಚರಲ್ಲಿ 2 ವಿಧ ಉಂಟು. ಒಂದು ಸೆಂಟಿಗ್ರೇಡ್, ಇನ್ನೊಂದು ಫ್ಯಾರನ್ಹೈಟ್. ಇದು ಸೆಂಟಿಗ್ರೇಡಲ್ಲಿ. ಸೊ ಸೆಂಟಿಗ್ರೇಡಲ್ಲಿ ಏನೋ 38 ಡಿಗ್ರಿ ಸೆಂಟಿಗ್ರೇಡ್ ನಾರ್ಮಲ್ ಅಂತ ಹೇಳ್ತಾರೆ. ಇವರು 32.6, ಸೊ ನಾರ್ಮಲ್ ಅಂದರೆ. ಸೊ 38ಗಿಂತ ಮೇಲೆ ಹೋದರೆ ಟೆಂಪ್ರೇಚರ್ ಉಂಟು ಅಂತ. ಬಟ್ ಅದು ಯಾವ ಟೆಂಪ್ರೇಚರಲ್ಲಿ, ಇದು ನಾವು ಮುಟ್ಲಿಲ್ಲ ಅವರು. ಈ ಕೆಲವು ಹಾಸ್ಪಿಟಲಿಗೆ ಹೋದರೆ ಕೆಲವು ನಾಲಿಗೆ ಅಡಿಯಲ್ಲಿ ಅಥವಾ ಪುಣ್ಯ ಒಳಗಿರ್ತಾರೆ ಟೆಂಪ್ರೇಚರ್, ಥರ್ಮೋಮೀಟರ್. ಅದು ಎಕ್ಸಾಕ್ಟ್ ಥರ್ಮೋಮೀಟರ್ ಅಂತ ಹೇಳ್ಬೋದು, ಯಾಕಂದರೆ ಡೈರೆಕ್ಟ್ ಬಾಡಿ ಟೆಂಪ್ರೇಚರ್ ಅದನ್ನು ರೆಕಾರ್ಡ್ ಆಗ್ತದೆ. ಇದು ನಾವು ಮುಟ್ಲಿಲ್ಲ, ಸ್ವಲ್ಪ ದೂರದಿಂದ ನೋಡಿದ್ದು. ಸೊ ಅದರಲ್ಲಿ 2 ಡಿಗ್ರಿ ಆಚೆ ಈಚೆ ವ್ಯತ್ಯಾಸ. ಸೊ ಇದರಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಮೇಲೆ ಇದ್ದರೆ ಟೆಂಪ್ರೇಚರ್ ಉಂಟು. ಇನ್ನೊಂದು ಫ್ಯಾರನ್ಹೈಟ್. ಫ್ಯಾರನ್ಹೈಟ್ ಆದರೆ 98 ಡಿಗ್ರಿ ಫ್ಯಾರನ್ಹೈಟ್ ಬರುತ್ತೆ. ಬಟ್ ಇದರಲ್ಲಿ ಬಂದರೆ 100 ಡಿಗ್ರಿ ಫ್ಯಾರನ್ಹೈಟ್. ಯಾಕಂದರೆ ಕೆಲವು ಟೈಮಲ್ಲಿ ಬರ್ತದೆ, ಈಗ ಸೆಂಟಿಗ್ರೇಡಲ್ಲಿ ಉಂಟು, ಕೆಲವು ಫ್ಯಾರನ್ಹೈಟಲ್ಲಿ ಬರ್ತದೆ. ಸೊ ಸೆಂಟಿಗ್ರೇಡ್ ಆದರೆ 38 to 40 ಬರುತ್ತೆ, ಫ್ಯಾರನ್ಹೈಟ್ ಆದರೆ 98 to 100 ಬರುತ್ತೆ. ಯಾಕಂದರೆ ಟೆಂಪ್ರೇಚರ್ ಇದ್ದ ತಕ್ಷಣ ಇದರಲ್ಲಿ ಒಂದು ಬೀಪ್ ಸೌಂಡ್ ಬರ್ತದೆ. ಟೆಂಪ್ರೇಚರ್ ಒಂದು ಸೌಂಡ್ ಬರ್ತದೆ. ಸೊ ಇದನ್ನು ಈಗ ನಾವು ಈಗ ಇವರಿಗೆ ಸಪ್ಲೈ ಆಗ್ತದೆ ಅಂತ ಹೇಳಿದ್ದಾರೆ, ಬರ್ಬೋದು, ಇನ್ನೇ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಇನ್ನೇ ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೇ ಮಾಡಿ ಮುಗಿಸಿದ್ದು ಸಾಯಂಕಾಲ ಆದರೂ ಬರಲಿಲ್ಲ. ಇವತ್ತಿಗೆ ಹೋಗಿ ನೋಡಬೇಕು. ಬಂದ ತಕ್ಷಣ ನಾವು ಆಶಾವಾದಿಗೆ ಸಪ್ಲೈ ಮಾಡ್ತಾರೆ, ಕೊಡ್ತಾರೆ, ಮತ್ತು ಟೀಮಿಗೆ ಬಂದಿರ್ತದೆ. ಸೊ ಇದನ್ನೀಗ ಆ್ಯಕ್ಚುಲಿ ನಾವು ಇಡುವಂಥದ್ದು ಪೇಷಂಟ್ಗಳ ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ಯಾವುದು ಈ ಬೆರಳಿಗೆ ಹೀಗೆ ಇಡುವಂಥದ್ದು. ಹಾಗಾಗಿ ಸ್ಯಾನಿಟೈಸ್ ಆಗಬೇಕು. ಈಗ ಸಪೋಸ್ ನೀವು ಈಗ ಫೀಲ್ಡಿಗೆ ಹೋದರೆ ಇವರಿಗೆ ಇಟ್ಟು, ಆಮೇಲೆ ನೆಕ್ಸ್ಟ್ ಮನೆಯವನು ನನಗೆ ಇಟ್ಟು, ಒಂದು 2 ದಿವಸದ ಮೇಲೆ ಇವರಿಗೆ ಪಾಸಿಟಿವ್ ಉಂಟು, ನಾನು ಅವರಿಗೆ ಇಷ್ಟು ಜನರಿಗೆ. ಸೊ ಇದನ್ನು ಯಾವ ರೀತಿ ಸ್ಯಾನಿಟೈಸ್ ಮಾಡಬೇಕು? ಇದು ನೀವು ನೋಡಿದರೆ ಕೆಂಪು ಲೈಟ್ ಬರ್ತದೆ ಒಳಗಿನ, ಒಂದು ಕೆಂಪು ಲೈಟ್ ಚಿಕ್ಕ ಲೈಟ್ ಬರ್ತದೆ ಆನ್ ಮಾಡಿ. ಕೆಂಪು ಲೈಟ್. ಸೊ ಡೈರೆಕ್ಟ್ ಸ್ಯಾನಿಟೈಸ್ ಮಾಡಿದ್ರೆ ಇದು ಮೆಷಿನ್ ಹಾಳಾಗುತ್ತೆ. ಇದು ಮೆಡಿಸಿನ್ಸ್ ಅಲ್ಲ ನೋಡಿ ಅಂತ ಸರಿ. ನಮಗೆ ಸಪ್ಲೈ ಆಗೋದು ಬೀಜಿಂಗ್, ಚೈನಾ ಅಂತಾರೆ ಬೀಜಿಂಗ್, ಬಟ್ ಬೀಜಿಂಗ್ ಈಸ್ ಕ್ಯಾಪಿಟಲ್ ಆಫ್ ಚೈನಾ. ಸೊ ಇದನ್ನು ನಾವು ಯಾವ ರೀತಿ ಸ್ಯಾನಿಟೈಸ್ ಮಾಡಬಹುದು ಅಂದರೆ ಸ್ಯಾನಿಟೈಸರ್ ಸ್ಪ್ರೇ. ಈಗ ನೀವು ಅಂದರೆ ಒಬ್ಬರಿಗೆ ಹೋದರೆ ಈ ಸ್ಪ್ರೇಯನ್ನು ಪೇಷಂಟಿಗೆ ಒಂದು ಇಡಬೇಕು, ಅವರ ಬೆರಳನ್ನು ಹೀಗೆ ಇಟ್ಕೊಳ್ಳೋದು, ಸ್ಪ್ರೇ ಮಾಡೋದು. ಸ್ಯಾನಿಟೈಸರ್ ಸ್ಪ್ರೇ ಈ ಕಡೆಯಿಂದ ಈ ಕಡೆ 1 ನಿಮಿಷ ಅಥವಾ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಸ್ವಲ್ಪ ಡ್ರೈ ಆಗಿ ಬರ್ತದೆ. ಆ ಸಂದರ್ಭದಲ್ಲಿ ಇದನ್ನು ಕೈಗೆ ಇಟ್ಟು ಸ್ವಲ್ಪ ಹೊತ್ತದು, ಆಗ ನಮಗೆ ಇಮಿಡಿಯೇಟ್ ರಿಸಲ್ಟ್ ಬರ್ತದೆ. ಆಮೇಲೆ ಇಮಿಡಿಯೇಟ್ ತೆಗೆದು ನೆಕ್ಸ್ಟ್ ಪೇಷಂಟಿಗೆ ಹೋಗಬೇಕಾದ್ರೆ ಆ ಪೇಷಂಟಿಗೆ ಸಹ ಈ ಬೆರಳು ಅಥವಾ ಈ ಬೆರಳಿಗೆ ಅವರ ಬೆರಳಿಗೆ ಫಸ್ಟ್ ಸ್ಯಾನಿಟೈಸರ್ ಹಾಕಬಹುದು, ಆಮೇಲೆ ಈ ಮೆಷಿನನ್ನು ಇಡು. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇದನ್ನು ಮತ್ತು ಕಾಟನ್ ಹತ್ತಿ ಇದ್ದರೆ ಹತ್ತಿಗೆ ಸ್ವಲ್ಪ ಸ್ಯಾನಿಟೈಸರ್ ಹಾಕಿ ಆಮೇಲೆ ಇದನ್ನು ಓಪನ್ ಮಾಡಿ ಸ್ವಲ್ಪ ಮಾಡ್ಬೋದು. ಬಟ್ ರಿಸ್ಕ್. ಇದು ಮೆಷಿನ್ ಒಂದು 6 ಕಾಲ ಬರುವ ಮೆಷಿನ್, 6 ತಿಂಗಳು ಬರುವ ಮೆಷಿನ್ 1 ತಿಂಗಳಲ್ಲೇ. ಯಾಕಂದರೆ ಉದಾಹರಣೆಗೆ ಫಸ್ಟ್ ಕೇಸ್ ನಮ್ಮಲ್ಲಿ 10 ತಿಂಗಳ ಮಗು ಕ್ಷೇಮದಲ್ಲಿ ಪಾಸಿಟಿವ್ ಬಂದಿದೆ ಒಂದಿದೆ. ನಾನೇ ಹೋಗೋದು ಫಸ್ಟ್ ನೋಡಲಿಕ್ಕೆ ಅವ್ರದ್ದು ಡೀಟೇಲ್ಸ್ ರೀತಿ ಟ್ರಾವೆಲ್ ಹಿಸ್ಟ್ರಿ. ಆಗ ನನಗೆ ನಾನು ಆ್ಯಕ್ಚುಲಿ ಕೇಸ್ ಹೊರಗೆ ಬಂದೆ. ಹೊರಗೆ ಬರುವಾಗ ನನಗೊಂದು 2 ಫೋನ್ ಬಂತು. ಫೋನೇ
ಸೊ ಫೋನ್ ಎತ್ತಿದ್ದಲ್ಲ ಅಂತೇಳಿ ನಾನು ಸ್ಯಾನಿಟೈಸರನ್ನು ಫುಲ್ ಸ್ಪ್ರೇ ಮಾಡಿ ನನ್ನ ಸ್ಕ್ರೀನೇ ಹೋಗಿ. ಸೊ ಇಂಥದ್ದು ಅದಕ್ಕೋಸ್ಕರ ಈ ರೀತಿ ಇದನ್ನು ಸ್ಯಾನಿಟೈಸ್ ಮಾಡಬೇಕು. ಮತ್ತು ಇನ್ನೊಂದು ಸ್ಯಾನಿಟೈಸೇಷನ್ ಹ್ಯಾಂಡ್, ಅಂದರೆ ನೀವು ಹೆಚ್ಚು ಕಾಲ ಸೋಪು ತೊಳಿಲಿಕ್ಕೆ ಆಗ್ತಾ ಇಲ್ಲ ಹೊರಗೆ ಅಂತ ಹೇಳಿದರೆ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. 70% ಆಲ್ಕೋಹಾಲ್ ಇರುವ ಸ್ಯಾನಿಟೈಸರ್ ಒಳ್ಳೆಯದು. ಈಗ ಮನೆಯಲ್ಲಿ ನೆಲ ತೊಳೆಯುವಾಗ ಹೇಗೆ ತಿಳಿಯುವುದು? ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಂತ ಬರ್ತದೆ. ಈ ನಿಮ್ಮ ಸ್ಯಾನಿಟೈಸರ್ ಅಂಗಡಿಗಳು ಅಥವಾ ರೋಡ್ ಸ್ಯಾನಿಟೈಸ್ ಮಾಡ್ತಾರೆ, ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಲಿಕ್ವಿಡ್ ಸಿಗ್ತದೆ, ಕೆಮಿಕಲ್ ಅಂಗಡಿಗೆ ಸಿಗ್ತದೆ. ಅದನ್ನೀಗ ನೀವು ಮನೆಯಲ್ಲಿ ಸ್ಪ್ರೇ ಮಾಡೋದು ಪಾಸಿಟಿವ್ ಅಂತಂದ್ರೆ ಸ್ಪ್ರೇ ಮಾಡಿಕೊಂಡು ಹೋಗ್ತಾರಲ್ಲ, ಅದೇ ಸೇಮ್ ಮನೆಯಲ್ಲಿ ಸಹ ನೀವು ನೆಲ ತೊಳಿಸುವಾಗ 1-2-3 ದೊಡ್ಡ ಹಾಕಿ ಅದರಲ್ಲಿ ತೊಳೆದರೆ ನಿಮ್ಮ ಮನೆಯ ಒಳಗೆ ಸಹ ಅಥವಾ ಇಂಥ ಸರ್ಫೇಸ್ ಮೆಟಲ್ ಸರ್ಫೇಸ್ ಯಾವುದಾದ್ರು ಚೇರ್ಗಳು ಅಂಥದ್ದನ್ನೆಲ್ಲ ಅದರಲ್ಲಿ ಬಳಸಿದರೆ ಕೊರೋನಾ ವೈರಸ್ ಅದೆಲ್ಲ ಅದರಲ್ಲೇ ನಾಶ ಆಗ್ತದೆ. ಕೆಲವು ಕೇಳ್ಬೋದು ನಿಮ್ಮ ಮನೆಗೆ ಭೇಟಿ ನಮ್ಮ ಮನೆ ಒಳಗೆ ನಾವು ಹೇಗೆ ಇದ್ದೀವಿ. ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಂತ ಈ ಎಸ್ಪೆಷಲಿ ನಿಮ್ಮ ಲೈಸಾಲ್ ತೆಗೆದು ಮಾಡಿ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಂತ ಅದರಲ್ಲಿ ಸಹ, ಅಥವಾ ಈ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಈಗ ಸ್ಪ್ರೇ ಅಂತ ಬರ್ತದಲ್ಲ, ಕೆಲವು ಸ್ಪ್ರೇ ಗಿಡಗಳಿಗೆ ಬೇಕಾದ ಸ್ಪ್ರೇ ಮಾಡ್ತಾರೆ, ಅಂಥದ್ದಕ್ಕೆ ಸಹ ಹಾಕಿ ಅದು 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕಿ ಅದನ್ನು ಸ್ವಲ್ಪ ಹೀಗೆ ಸ್ಪ್ರೇ ಮಾಡಿ ಬಟ್ಟೆಯಲ್ಲಿ ಬಳಸಿದರೆ ಸಾಧಾರಣ ಕೊರೋನಾ ವೈರಸ್ ಮನೆಯೊಳಗೆ ಇದ್ದದ್ದನ್ನು ಸಾಧಾರಣ ನಾಶ ಮಾಡ್ತಾರೆ. ಒಂದು ಸಾಯಂಕಾಲ ಬರ್ತಿದ್ದಾಗೆ ಬಟ್ಟೆಯನ್ನು ಸೋಪಲ್ಲಿ ಹಾಕಿ ಸ್ವಲ್ಪ ಹೊತ್ತಿನ ನಂತರ ವಾಶ್ ಮಾಡೋದು. ಆಮೇಲೆ ದಿವಸಕ್ಕೆ 1-2 ಸರ್ತಿ ಸ್ನಾನ ಮಾಡಿದ್ರೆ ಬಾಯಿ ಬೆಟ್ಟಾಗುತ್ತೆ. ಮತ್ತು ಈ ರೀತಿ ಮನೆಯೊಳಗೆ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನಲ್ಲಿ ಸ್ವಲ್ಪ ವಾಶ್ ಮಾಡೋದು ಒಳ್ಳೆಯದು. ಮನೆಯಲ್ಲೇ ಅಥವಾ ನಿಮ್ಮ ಆಫೀಸಲ್ಲಿದ್ದರೆ ಸೋಪ್ ನೀರನ್ನೇ ಹೆಚ್ಚಾಗಿ ಉಪಯೋಗ ಮಾಡೋದು ಭಾರಿ ಒಳ್ಳೆಯದು. ಯಾಕಂದರೆ ಸೋಪ್ ನೀರಲ್ಲಿ ಏನಾಗ್ತದೆ, ವೈರಸ್ಸಿನ ಹೊರಗಿನ ಪಾರ್ಟ್ ನಿಮ್ಮ ಟಿ ವಿಯಲ್ಲಿ ಬರ್ತದಲ್ಲ ಮುಳ್ಳು ಆ ಮುಳ್ಳಿನ ಒಂದು ಲೇಯರನ್ನು ಪಕ್ಕ ನಾಶ ಆಗ್ತದೆ. ಮುಳ್ಳಿನ ಲೇಯರ್ ನಾಶ ಅಂದರೆ ನೆಕ್ಸ್ಟ್ ಇರುವ 2 ಲೇಯರ್ ಆಟೋಮೆಟಿಕ್ಸ್ ಆಗುತ್ತೆ. ಸೊ ನೀವು ಹೊರಗೋದ ಸಂದರ್ಭದಿಂದ ಆ ರೀತಿ ಕಿಸೆಯಲ್ಲಿರುವ ಇದನ್ನು ಸ್ವಲ್ಪ ಮಾಡಿ. ಸೊ ಇದಿಷ್ಟು ವಿಷಯಗಳು. ಸೊ ಈಗ ನಮ್ಮ ಏರಿಯಾದಲ್ಲಿ ಸೋಮೇಶ್ವರದಲ್ಲಿ ಟೋಟಲ್ ಎಷ್ಟರವರೆಗೆ ಸೋಮೇಶ್ವರ ವಾರ್ಡ್ ಬಗ್ಗೆ ಇನ್ನು ಮಾಹಿತಿ ನಾನು ನಿಮಗೆ ಮಧ್ಯಾಹ್ನದ ನಂತರ ಕೊಡ್ತೇನೆ. ಟೋಟಲ್ 36 ಸರ್. ಇದು ನಿನ್ನೆ ಇತ್ತು ಕೊರೋನಾ ಕೇಸಸ್. ನಿನ್ನೆ ಇದು ಅವರು ಡಿಸ್ಚಾರ್ಜ್ ಆದವರದೆಲ್ಲ ತೆಗಿತೇವೆ ನಾವು. ಅಟ್ ಪ್ರೆಸೆಂಟ್ ಎಷ್ಟು ಉಂಟು ಅಷ್ಟು 40. ಸೊ ಈಗ ಇಷ್ಟು ಕೇಸಲ್ಲಿ ಏನಾಗಿದೆ, ಕೊರೋನಾ ಬಂದವರಿಗೆ ಇಮ್ಯುನಿಟಿ ಬಂದು ತೊಂದರೆ ಇಲ್ಲ. ಈಗ ಇದರಲ್ಲಿ ಏನು ಗೊತ್ತಿಲ್ಲ, ಶೀತ ಜ್ವರ ಬಂದು ಏನಾಗ್ತದೆ ಶರೀರಕ್ಕೆ ಇಮ್ಯುನಿಟಿ ಬರ್ತದೆ. ಕೊರೋನಾದಲ್ಲಿ ಸಹ ಹಾಗೆ ಕೊರೋನಾ ಅಟ್ಯಾಕ್ ಆದ ತಕ್ಷಣ ನಮ್ಮ ಶರೀರದ ಕೆಳಗೆ ಅಟ್ಟಾಗಿ ಅಲ್ಲಿ ಫೈಟಿಂಗ್ ಆಗ್ತದೆ ವೈರಸ್ಗೆ ಮತ್ತು ಮನುಷ್ಯನಿಗೆ. ಆಗ ಮನುಷ್ಯ ಇಮ್ಯುನಿಟಿ ಶಕ್ತಿ ಜಾಸ್ತಿ ಇದ್ದರೆ ಮನುಷ್ಯ ಗೆಲ್ತಾನೆ, ಇಮ್ಯುನಿಟಿ ಶಕ್ತಿ ಕಮ್ಮಿ ಇದ್ದರೆ ವೈರಸ್ ಗೆಲ್ತದೆ. ಸೊ ಇಷ್ಟು ಕೇಸಲ್ಲಿ ಸಾಧಾರಣ 38 ಕೇಸ್ ಅಂತ ಹೇಳ್ತಾರೆ ಒಬ್ಬರು. ಅಂದರೆ 100ರಲ್ಲಿ 99 ಜನ ಆರಾಮ್ಸ್ ಹೊರಗೆ ಬರ್ತಾರೆ. ಸೊ ಈಗ ಮನುಷ್ಯನ ನಮ್ಮನ್ನು ಕಾಡುವುದನ್ನು ಈ ಭಯ. ಸೊ ಧೈರ್ಯ ತಗೊಂಡ್ರೆ ಈ ಕೊರೋನಾ ಕೇಸ್ ನಾವು ಆರಾಮ್ಸೆ ಗೆಲ್ಲಬಹುದು, ತೊಂದರೆ ಇಲ್ಲ. ಕೊರೋನಾ ಭಯ ಪಡುವ ಬದಲು ಕೊರೋನಾ ಬಂದರೂ ತೊಂದರೆ ಇಲ್ಲ ನೋಡುವ ಅಂತೇಳಿ ಅದನ್ನು ಮನಸ್ಥಿತಿ ನಾವು ತಂದರೆ ಸಾಧಾರಣ ಗೆಲ್ಲಬಹುದು. ಈಗ ಇಷ್ಟು ಕ್ವಾರಂಟೈನ್ ಆಯಿತು, 14 ಡೇಸ್ ಕ್ವಾರಂಟೈನ್, ಇಷ್ಟು ಲಾಕ್ಡೌನ್ ಆಯಿತು, ಏನಾಯಿತು ಬರೋದು ಬಂತು. ಯಾಕಂದರೆ ವೈರಸ್ ಇದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಪ್ಲಸ್ ಗಾಳಿ. ನಾನೀಗ ಮಾತಾಡ್ತಿದ್ದೇನೆ ಗೊತ್ತಿಲ್ಲ, ನನಗಿದ್ದರೆ ಗಾಳಿಗೆ ಇಷ್ಟನ್ನು ಬಿಟ್ಟಿದ್ದೇನೆ ನನಗೂ ಗೊತ್ತಿತ್ತು, ನಮ್ಮ ಹತ್ತಿರ ಇದ್ದಾರೆ. ಸೊ ಈ ರೀತಿ ಸ್ಪ್ರೆಡ್ ಆಗೋದು. ಸೊ ನಾವು ಹೇಳಲಿಕ್ಕಾಗಲಿಲ್ಲ ನಮಗೆ ಬರೋದ್ರಿಂದ. ಕೆಲವೊಂದು ರಿಪೋರ್ಟ್ ಪಾಸಿಟಿವ್ ಬರೋ ಕೆಲವೊಂದು ಗಲಾಟೆ, ನಿಮ್ಮದು ರಿಪೋರ್ಟೇ ತಪ್ಪು. ನಮಗೆ ಪಿಲಾರಲ್ಲಿ ಅನುಭವ ಆಗಿದೆ, ನಿಮ್ಮ ರಿಪೋರ್ಟ್ ಗೌರ್ಮೆಂಟ್ ರಿಪೋರ್ಟೇ ರಾಂಗ್, ನಾವು ಪ್ರೈವೇಟಿಗೆ ಹೋಗಿ ರಿಪೋರ್ಟ್ ಮಾಡ್ತೇವೆ. ಯಾಕಂದರೆ ಅದು ಪ್ರೈವೇಟಲ್ಲಿ ಟೆಸ್ಟ್ ಮಾಡೋದು ಸೌಕರ್ಯ ಸರಿ. ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಿಮ್ಮ ಈ ಪ್ರೈವೇಟಲ್ಲಿ ಕೊರೋನಾಕ್ಕೆ ಟ್ರೀಟ್ಮೆಂಟ್, ಈಗ ನಿಮ್ಗೆ ಗೊತ್ತಿದೆ ಪ್ರೈವೇಟಲ್ಲಿ ಸಹ ಕೊರೋನಾಕ್ಕೆ ಟ್ರೀಟ್ಮೆಂಟ್. ಬಟ್ ನೀವು ಆ ಕಾರ್ಡ್
ಆಯುಷ್ಮಾನ್ ಭಾರತ್ ಕಾರ್ಡ್, ಅದನ್ನು ಜನರಿಗೆ ಈ ಮಾಹಿತಿಯನ್ನು ತಿಳಿಸಿದರೆ ಒಳ್ಳೆಯದು. BPL-ಇದ್ದವರಿಗೆ ಫ್ರೀ ಇರ್ತದೆ, APL-ಇದ್ದವರಿಗೆ 70% ನಾವು ಕಟ್ಟಬೇಕು, 30% ಗೌರ್ಮೆಂಟ್ ಕೊಡ್ತದೆ. ಬಟ್ ಫಸ್ಟ್ ವೆನ್ಲಾಕ್ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಅಡ್ಮಿಷನ್ ಇಲ್ಲ ಅಂತಾದರೆ ಅವರೊಂದು ಚೀಟ್ ಪ್ರೈವೇಟ್ ಹಾಸ್ಪಿಟಲ್ ಕೊಡ್ತಾರೆ. ಆ ರೀತಿ ಹೋದರೆ ಬೆಸ್ಟ್. ಯಾಕಂದರೆ ನಿಮ್ಮ ನೆಕ್ಸ್ಟ್ ಬಿಲ್ ಬರ್ಬೋದು, ಅದಕ್ಕೆ ಗೊತ್ತಲ್ಲ, ಬಿಲ್ ಬರುವಾಗ ಆಸ್ಪತ್ರೆಯಲ್ಲಿ ಈಗ ನಾನು ಒಂದು ವಾರ ಇದ್ದೆ, ನನಗೆ 70,000 ಆಯಿತು. ಬಿಲ್ಲುಗಳು ಕಡಿಮೆ ಬರೋದಿಲ್ಲ, 1 ಲಕ್ಷದ ಮೇಲೆ ಇರ್ತದೆ. ಸೊ ಅಷ್ಟು ಬಿಲ್ ಮತ್ತೆ ಬರುವಾಗ ನಾವು ಹೇಗೆ ಕಟ್ಟೋದಪ್ಪ ಅಂತ ಹೇಳುವಾಗ ನೀವು ಈ ರೀತಿ ಹೋಗೋದಂದರೆ ಕಟ್ಟಲೇಬೇಕಾಗುತ್ತೆ. ಮತ್ತು ಫೋನ್ ಬರೋದು ಪಂಚಾಯತ್ನಲ್ಲಿ ಬರ್ತದೆ, ನಮ್ಮ ಮೆಂಬರ್ಗಳಿಗೆ ಬರ್ತದೆ, ನಾವು ಏನು ಮಾಡೋದು ಅಂತ, ಏನು ಮಾಡಲಿಕ್ಕೆ ಸರ್. ಸೊ ಈ ರೀತಿ ಹೋದರೆ ಬೆಸ್ಟ್. ಇಲ್ಲದಿದ್ದರೆ ಸಪೋಸ್ ಅರ್ಜೆಂಟಿಗೆ ಹೋದ್ರಿ ಅಂತ ಇಟ್ಕೊಡಿ, ಸಡನ್ ನಮಗೆ ಸ್ವಲ್ಪ ಜೋರಾಯಿತು, ಓಲ್ಡ್ ಏಜ್ ಇದೆ, ಜೋರಾಯಿತು, ಆಗ ನೀವು ಅಲ್ಲಿ ಆಸ್ಪತ್ರೆಯಲ್ಲಿ ಆರೋಗ್ಯ ಮಿತ್ರ ಅಂತ ಇರ್ತಾರೆ. ನೀವು ಗೊತ್ತಿರ್ಬೋದು, ಹಾಸ್ಪಿಟಲ್ ಹೋದ ತಕ್ಷಣ ಒಂದು 2-3 ರಿಸೆಪ್ಷನ್ ಟೇಬಲ್ಸ್ ಇರ್ತದೆ. ಅದರಲ್ಲಿ ಮೇಲೆ ಬರೆದಿರ್ತಾರೆ ಆಯುಷ್ಮಾನ್ ಭಾರತ್ ಕಾರ್ಡ್. ಫಸ್ಟ್ ಅವರಿಗೆ ಹೋಗಿ ಇನ್ಫಾರ್ಮೇಷನ್ ಕೊಡಬೇಕು. ಇನ್ಫಾರ್ಮೇಷನ್ ಈ ರೀತಿ ಕೋವಿಡ್ ಟೆಸ್ಟ್ ಆಗಿದೆ, ಪಾಸಿಟಿವ್ ಬಂದಿದೆ, ನಮಗೆ ಈಗ ಅರ್ಜೆಂಟ್ ಇದೆ, ಆದ ಕಾರಣ ನಾವು ಇಲ್ಲಿ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಇಲ್ಲದಿದ್ದರೆ ನೀವು ಡೈರೆಕ್ಟ್ ಹೋಗಿ ಅಡ್ಮಿಟ್ ಆಗಿ ಸುಮ್ಮನೆ ಕೂತಿದ್ದೀರಿ, 10 ದಿವಸದ ಬಿಟ್ಟು ಇಷ್ಟು ಬಿಲ್ಲು ಬಂತು ಅಂದರೆ ಅದಕ್ಕೆ ಮತ್ತೆ ಸರ್ಕಾರ ಸಹಿಯನ್ನು ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ, ನಾವು ಸಹಿಯನ್ನು ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. ಹೇಳ್ತಾರೆ ನಮ್ಮ ತಲೆಗೆ ನಮ್ಮದೇ ಕೈ ಆಗಿರುತ್ತೆ. ಸೊ ಈ ಒಂದು ಮೆಸೇಜನ್ನು ಜನತೆಗೆ ಕೊಟ್ಟರೆ ಭಾರಿ ಒಳ್ಳೆಯದು. ಮೊನ್ನೆ ಸೋಮೇಶ್ವರ ಕೇಸ್ ಹಾಗೆ ಆಯಿತು, ಡೈರೆಕ್ಟರ್ ಹೋಗಿದ್ದಾರೆ. ಮತ್ತು ವಿಷಯ ಕೇಳುವಾಗ ಈಗ ಡೈರೆಕ್ಟ್ ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಗಮನಕ್ಕೆ ಬರದಿದ್ದರೆ ಹೀಗೆ ಆಗ್ತದೆ. ಫಸ್ಟ್ ಇದು ಕೊರೋನಾ ಅಂತಲ್ಲ, ಯಾವುದೇ ಕೇಸ್ ಆಗಿದೆ, ಆಕ್ಸಿಡೆಂಟ್ ಆಗಲಿ ಆದರೆ ಫಸ್ಟ್ ವೆನ್ಲಾಕ್ ಹಾಸ್ಪಿಟಲ್ ಬೆಟರ್. ಆಗಲಿಲ್ಲ ಪ್ರೈವೇಟಿಗೆ ಹೋದರೂ ಸಹ ಆರೋಗ್ಯ ಮಿತ್ರನಿಗೆ ನಿಮ್ಮ ಕಾರ್ಡನ್ನು ತೋರಿಸಿ ಅಲ್ಲಿ ರಿಜಿಸ್ಟ್ರೇಷನ್ ಫಸ್ಟೇ ಆಗಬೇಕು. ಆದರೆ ಮತ್ತೆಲ್ಲ ಕೆಲಸಗಳು ಸುಲಭ, ಅಂದರೆ ಬಿಲ್ಲಿನ ಒಂದು ಕೆಲಸ ಸುಲಭ. ಅದಿಷ್ಟು ಕೊರೋನಾದ ಬಗ್ಗೆ. ನಿಮಗೆ ಕೊರೋನಾದ ಬಗ್ಗೆ ಏನಾದರೂ ಸಂಶಯಗಳಿದೆ, ಡೌಟ್ಸ್ಗಳಿದ್ದರೆ ದಯವಿಟ್ಟು ಕೇಳ್ಬೋದು. ಇದಕ್ಕೆ ಆ್ಯಕ್ಚುಲಿ ಭಯವನ್ನು ಬಿಟ್ಟು ಧೈರ್ಯದಿಂದ ಕೆಲಸ ಮಾಡಿದರೆ, ಅದು ಧೈರ್ಯದಿಂದ ಮನುಷ್ಯರಿದ್ದರೆ ಜನರು ಕೊರೋನಾ ಕಾಟ ಮಾಡಬಹುದು. ಉಳ್ಳಾಲ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಶ್ರೀ ರಘುನಾಯಕ್ ಕೋವಿಡ್-19 ರೋಗದ ಬಗೆಟ್ ಉಪ್ಪೊಡಾಯಿನ ಎಚ್ಚರಿಕೆದ ಬಗೆಟ್ ವಿವರ ಕೊರಿಯರು. ಮತ್ತು ಈ ನಮ್ಮ ವಾರ್ಡ್ನ ಎಲ್ಲ ಸದಸ್ಯರಿಗೆ ನಮಸ್ಕಾರಗಳು. ಈಗಾಗಲೇ ನಮಗೂ ನಿಮಗೆಲ್ಲ ತಿಳಿದಿರುವಾಗ ಈಗ ಕೋವಿಡನ್ನು ಪದ ಸರ್ವಸಾಮಾನ್ಯವಾಗಿದೆ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊದಲನೇ ಪ್ರಕರಣ ಕಂಡುಬಂದಿದ್ದು ಸಲೀಂ ಹೆಗ್ಡೆ ಅಂತ ಸ್ಮಾರ್ಟ್ ಸಿಟಿಯಲ್ಲಿ ಇರ್ತಾರೆ. ನಾನೇ ಫಸ್ಟ್ ಸಲೀಂ ಹೆಗ್ಡೆ ಅವರಿಗೆ ಮೊದಲ ಬಾರಿಗೆ ಪಾಸಿಟಿವ್ ಅಂತ ಬಂದಾಗ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಇಲ್ಲಿ ಪುರಸಭೆ ಮತ್ತು ನಗರಸಭೆಗಳಾಗಿರ್ಬೋದು, ಎಲ್ಲರಿಗೂ ಆತಂಕ ಆಗುತ್ತೆ. ನಮ್ಮ ಮನೆಯವ್ರಿಗೆ ಬಂದ್ಬಿಡ್ತಲ್ಲ ಅಂತ. ಆ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಹೇಗಿತ್ತು ಅಂತಂದರೆ, ಜಗತ್ತಿಗೆ ಯಾರಿಗೂ ಬರೋದಿಲ್ಲ, ಇದು ದೊಡ್ಡ ಮಹಾ ಕಾಯಿಲೆ ಅನ್ನೋ ಥರ ಬಿಂಬಿಸ್ತಾ ಇದೆ. ಅವನ ಸ್ಮಾರ್ಟ್ ಫೋನ್ನ ಟ್ರ್ಯಾಕ್ ಮಾಡಲಿಕ್ಕಂತ ಬೆಂಗಳೂರು ತಗೊಂಡು ಹೋದಾಗ ನಾನು ಕೂಡ ಇದ್ದೇ ಇದ್ದೀನಿ. ಅಲ್ಲಿ ಅವನೆಲ್ಲ ಟ್ರ್ಯಾಕ್ ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಡೆಲ್ಲಿ ಅದೆಲ್ಲ ಸಂಚಾರ ಮಾಡಿದ್ದೆಲ್ಲ ಇತ್ತು. ಸೊ ಅವ್ರಿಗೇನು ಅಂದರೆ ಆರಂಭದಲ್ಲಿ ನಾವು ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ಒಬ್ಬನಿಗೆ ಯಾರಿಗಾದರೂ ಕೋವಿಡ್ ಪಾಸಿಟಿವ್ ಬಂದರೆ. ಈಗ ಆ ಥರ ಇಲ್ಲ, ಪ್ರತಿ ಮನೆಗೂ ಇದು ಬರ್ತದೆ. ಯಾರು ಗಟ್ಟಿಯಾಗಿದ್ದಾರೆ ಮತ್ತು ಯಾರು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ ಅವರು ಖಂಡಿತವಾಗಿ ಇದರಿಂದ ಆರೋಗ್ಯವಾಗಿ ಇರ್ತಾರೆ. ಮತ್ತು ಕೆಲವರಿಗೆ ಕೋವಿಡ್ ಬಂದಿರೋದು ಗೊತ್ತಿರೋದಿಲ್ಲ, ಬಂದು ಹೋಗಿರೋದು ಸಹಿತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಯಾಕಂದರೆ ಈಗ ಸರ್ವಸಾಮಾನ್ಯವಾಗಿ ಇಡೀ ವರ್ಲ್ಡ್ನ ನಾವು ಸ್ಟ್ಯಾಟಿಸ್ಟಿಕ್ಸ್ ಒಂದು ಅಧ್ಯಯನ ಮಾಡಿ ನೋಡಿದಾಗ ಮಾರ್ಟಾಲಿಟಿ ರೇಟ್ ಸಾವಿನ ಪ್ರಮಾಣ ಇದ್ದರೆ 2.8 ಅಷ್ಟೇ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಲ್ಲಿ ಇದಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ. ಬಟ್ ಮೀಡಿಯಾದವರು ನಮಗೆ ಏನು ಮಾಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ, ಜನರಿಗೆಲ್ಲ ಭಯದ ವಾತಾವರಣ ಸೃಷ್ಟಿ ಮಾಡಿ ಬಿಸಾಕಿದ್ದಾರೆ. ಸೊ ಹಾಗಾಗಿ ಮೊದಲು ಈ ಭಯದಿಂದ ಹೊರಗಡೆ ಬಂದರೆ ಅರ್ಧ ನಾವು ಕೋವಿಡನ್ನು ಗೆದ್ದು ಹಾಕಿ. ಮತ್ತೊಂದು ಅರ್ಥ ಏನಿದೆ, ಅದು ನಾವು ಪಾಲಿಸೋದ ಒಂದು ಶಿಸ್ತಿದೆ. ನಾವು ಸೋಷಿಯಲ್ ಡಿಸ್ಟೆನ್ಸಿಂದ ಹಿಡ್ಕೊಂಡು ನಾವು ಆರೋಗ್ಯದಲ್ಲಿ ನಾವು ಯಾವ ರೀತಿ ಜಾಗ್ರತೆಯನ್ನು ತಗೊಳ್ತೇವೆ, ಮನೆಯಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಹೊರಗಡೆ ನಮ್ಮ ಎರಡನೇ ವ್ಯಕ್ತಿ ಜೊತೆಗೆ ಮಾತನಾಡುವಾಗಿರ್ಬೋದು, ಇವೆಲ್ಲ ಸ್ವಲ್ಪ ಕಾಳಜಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗೂ
ಇದೊಂದು ದೊಡ್ಡ ಕಾಯಿಲೆ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಡೈಲಿ ಬೇಸಿಸ್ ರೆಗ್ಯುಲರ್ ಆಗಿ ನಾವು ಕನಿಷ್ಠ ದಿನಕ್ಕೆ ಒಂದು ಸರ್ತಿ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದೇವಲ್ಲ, ಸ್ಪೆಷಲಾಗಿ ಕೋವಿಡ್ ವಾರ್ಡ್ಗಳಿಗೆ. ನಮ್ಗೆ ಆ ಭಯ ಇಲ್ಲ. ನಮ್ಗೆ ಆಗಲೇ ಮೊದಲಿತ್ತು, ಈಗೆಲ್ಲ ಇಲ್ಲ, ಓಡೋಗಿದೆ. ಆಶ್ಚರ್ಯ ಅಂದರೆ ನಾವು ಪೊಲೀಸ್ ಇಲಾಖೆ ನಾವು ಆ ಥರ ಕೆಲಸ ಮಾಡಬೇಕಾಗತ್ತೆ. ನಾವು ಈಗಾಗಲೇ ನಾವು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಆಮೇಲೆ ನಮ್ಮ ಕಂದಾಯ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಎಲ್ಲ ಭಾಳ ಒಳ್ಳೆಯ ಸಂಘಟನೆಯಿಂದ ಕೆಲಸ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ, ಏನಾದರೂ ಮಾಹಿತಿ ಇದ್ದರೆ ಹಂಚಿಕೊಳ್ಳೋಣ, ಎಲ್ಲರೂ ಸೇರಿ ಇದನ್ನು ಎದುರಿಸೋಣ ಅಂತ ಹೇಳ್ಕೊಂಡು ನಿಮ್ಮಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾರೆ. ಒಂದೆರಡು ಮಾತನ್ನು ಮುಗಿಸ್ತೀನಿ. ಏನೇ ಸಮಸ್ಯೆ ಇದ್ದರೆ ದಯಮಾಡಿ ನಮ್ಮ ಕರೆ ಮಾಡಿ, ಯಾವಾಗ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಸೋಮೇಶ್ವರ ಪುರಸಭೆ ಕುಂಪಲವಾಡದ ಅಂಗನವಾಡಿ ಕಾರ್ಯಕರ್ತೆಯರು, ಕೋವಿಡ್ ಕಾರ್ಯಪಡೆತ ಸದಸ್ಯರು, ಪುರಸಭಾ ಸದಸ್ಯರು ಬೊಕ್ಕ ಸಿಬ್ಬಂದಿಲು ಸಭೆಟ್ಟು ಪಾಲು ಪಡೆದು ತಂಕಲ್ನ ಪ್ರಶ್ನೆಲೇನು ಕೇಂದು ತಂಕ್ಲಗಿತ್ತಿನ ಸಂಶಯಲೇನು ನಿವಾರಣೆ ಮಲ್ತೊಂಡೇರು. ಆಶಾ ಕಾರ್ಯಕರ್ತರಿಗೂ ಕೊಡೋದು, ನಿಮಗೂ ಕೊಡೋದು. ನೀವು